ನಮಸ್ಕಾರ, ನಿಮಗೆಲ್ಲರಿಗೂ ಸಹ ಇನ್ನೊಮ್ಮೆ ನಮಸ್ಕಾರವನ್ನು ಹೇಳ್ತಿದ್ದೇನೆ. ನಾವು ಇವತ್ತು ನಮ್ಮ ಗಿರಿಜಾ ಕ್ಲಿನಿಕ್ ಪಕ್ಕದಲ್ಲಿರುವಂಥ ಮಹಾಲಕ್ಷ್ಮಿ ಕಾಂಪ್ಲೆಕ್ಸಿನ ಪ್ರಥಮ ಮಹಡಿಯಲ್ಲಿ ನಿರ್ಮಾನ್ ಅಸೋಸಿಯೇಟ್ಸ್ ಅಂತ ಹೇಳುವಂಥ ಫರ್ಮಲ್ಲಿ ಬಂದೆ. ಇದು ನಮ್ಮ JCIನ ಮೆಂಬರ್ ಆದಂತಹ JC ಮನೋಹರ್ ಪಟಾಲಿ, ಅದೇ ಥರದಲ್ಲಿ JC ನಿರೋಶ್ ಅವರಂಥ ಪಾರ್ಟ್ನರ್ಶಿಪ್ಪಲ್ಲಿರುವಂಥ ಇದು ಸಂಸ್ಥೆ ಆಗಿರ್ತದೆ. ಇಲ್ಲಿ ನಮಗೆ ಸ್ಪೆಷಲಿಯಾಗಿ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಇಲ್ಲಿದ್ರೆ ಕಾರ್ ಇನ್ಶೂರೆನ್ಸ್ ಇರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಅದೇ ಥರದಲ್ಲಿ ಇದು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಪರ್ಸನಲ್ ಲೋನ್ಸ್ ಮತ್ತು ಹೌಸಿಂಗ್ ಲೋನ್ಸ್ ಈ ಥರದಲ್ಲಿ ಈ ಥರದ ಅದನ್ನೆಲ್ಲ ಪ್ರೊವೈಡ್ ಮಾಡುವಂಥ ಒಂದು ಸಂಸ್ಥೆ ನಿರ್ಮಾಣ ಅಸೋಸಿಯೇಟ್. ಇದು ಕಳೆದ 1.5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಉಂಟು. ಅದೇ ಥರ ಇದಕ್ಕಿಂತ ಮೊದಲು ಸಹ ಅವರು 15 ವರ್ಷದಿಂದ ಮಂಗಳೂರಲ್ಲಿ ಸಹ ಅವರ ಆಫೀಸ್ ನಡೀತಾ ಉಂಟು. ಈಗ ರೀಸೆಂಟಾಗಿ 1.5 ವರ್ಷದಿಂದ ಅವರು ಪುತ್ತೂರಲ್ಲಿ ಈ ನಿರ್ಮಾಣ ಅಸೋಸಿಯೇಟ್ಸ್ ಅಂತೇಳಿ ಹೇಳುವಂಥ ಫರ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಇವತ್ತು ಮನೋಹರ್ ಪಾಟಾಲಿ ಅವರಲ್ಲಿ JC ಮನೋಹರ್ ಪಾಟಾಲಿಯಲ್ಲಿ ಅವರಲ್ಲಿ ಸಿಗುವಂಥ ಯಾವುದೆಲ್ಲ ಸರ್ವಿಸಸ್ ಇರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಅದೇ ಥರದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಲೋನ್ಸ್ ಇರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಬನ್ನಿ. ನಮಸ್ಕಾರ ಮನೋಹರ್ ಪಾಟಾಲಿ ಅವರಿಗೆ. ಮನೋಹರ್ ಪಾಟಾಲಿ ಅವರು ನಮ್ಮ JC ಪುತ್ತೂರಿನ 2023ರ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಅದೇ ಥರದಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯನ್ನು ಸಹ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಅಭಿನಂದನೆಗಳು ನಿಮಗೆ. ಅದೇ ಥರದಲ್ಲಿ JCOMನ ಅವರು ಮೆಂಬರ್ ಸಹ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಇವತ್ತು ನಿರ್ಮಾಣ ಅಸೋಸಿಯೇಟ್ಸಲ್ಲಿ ಒನ್ ಆಫ್ ದ ಪಾರ್ಟ್ನರ್ ಆದಂಥ ನಮ್ಮ JC ಮನೋಹರ್ ಪಾಟಾಲಿ ಅವರು ನಿರ್ಮಾಣ ಅಸೋಸಿಯೇಟ್ಸ್ನ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕಿದ್ದಾರೆ. ಈಗ ಅಲ್ಲಿ ಅವರಲ್ಲಿ ಸಿಗುವಂಥ ಸರ್ವಿಸಸ್ ಇರ್ಬೋದು, ನಾನು ಆಗ ಹೇಳಿದಾಗೆ ಸರ್ವಿಸಸ್ ಇರ್ಬೋದು, ಪ್ರಾಡಕ್ಟ್ಸ್ ಏನೆಲ್ಲ ಇದೆ, ಅದೇ ಥರದಲ್ಲಿ ಯಾವ ಥರದಲ್ಲಿ ಅವರ ಕೆಲಸ ಕಾರ್ಯ ಎಲ್ಲ ನಡೀತಾ ಉಂಟು, ಅದರ ಮಾಹಿತಿಯನ್ನು ಅವರು ನಿಮಗೆ ಕೊಡಲಿಕ್ಕಿದ್ದಾರೆ. ಸರ್, ನೀವು ಇನ್ನು ನಮ್ಮ JC ಪುತ್ತೂರಿಗೆ ಅದರಲ್ಲಿ JCI ಇದು ಪುತ್ತೂರು ಜನತೆಗೆ ನಿರ್ಮಾಣ ಅಸೋಸಿಯೇಟ್ಸಲ್ಲಿ ಇರುವಂಥ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ಸನ್ನೆಲ್ಲ ಏನೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತೇಳಿ ನೀವು ಖುದ್ದಾಗಿ ಹೇಳಬೇಕಾಗ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ್ ಹೇಳಿ, JC ಮನೋಹರ್. ನಾನು ಕಳೆದ 14 ವರ್ಷಗಳಿಂದ ಆಟೋಮೊಬೈಲ್ ಫೀಲ್ಡಲ್ಲಿ ಕಾರ್ ಸೇಲ್ಸಲ್ಲಿ ಮಂಗಳೂರಿನಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ ರೀಸೆಂಟ್ಲಾಗಿ 2-3 ವರ್ಷ ಆಫ್ಟರ್ ಕೊರೋನಾ ಮೇಲೆ ನಾನು ಊರಿಗೆ ಬಂದು ನಾನು ಯಾಕೆ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿರುವಾಗ ನಾನು JC ಸಂಸ್ಥೆಗೆ ಜಾಯ್ನ್ ಆದೆ. JC ಸಂಸ್ಥೆಯಲ್ಲಿ ನನ್ನ ಪ್ರಿಯ ಮಿತ್ರನಾದ ನಿರೋಶ್ ಮತ್ತು ನಾವು ಇಬ್ಬರು ಸೇರಿಕೊಂಡು ಒಂದು ನಿರ್ಮಾಣ ಅಸೋಸಿಯೇಟ್ಸ್ ಅಂತ ನಾವು ಕಳೆದ 1.5 ವರ್ಷದಿಂದ ಮೊದಲು ನಾವು ಸ್ಟಾರ್ಟ್ ಮಾಡಿದೆವು. ಇದರಲ್ಲಿ ನಾನು ಒಂದು ಯಾವ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದೆ ಅಂತ ಹೇಳಿದರೆ ವೆಹಿಕಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮತ್ತು ವೆಹಿಕಲ್ ಕ್ಲೈಮ್ ಸೆಟಲ್ಮೆಂಟ್, ಇದು 3 ನಾನು ತಗೊಂಡಿದ್ದೇನೆ. ನನ್ನ ಪಾರ್ಟ್ನರಾದ ನಿರೋಶ್ ಅವರು ಹೌಸಿಂಗ್ ಲೋನ್ ಮತ್ತು ಕಾರ್ ಲೋನನ್ನು ಇದು ಬ್ಯಾಂಕ್ಗಳೊಟ್ಟಿಗೆ ಟೈಅಪ್ ಮಾಡಿಕೊಂಡು ಲೋನ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಹ್ಯಾಸಲ್ ಫ್ರೀ ನಮ್ಮದು ಇನ್ಶೂರೆನ್ಸಲ್ಲಿ ಹೇಗೆ ಅಂತ ಹೇಳಿದರೆ ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು. ಈಗ ನಮ್ಮಲ್ಲಿ ನಾವು ಒಂದು 4-5 ಕಂಪನಿಯೊಟ್ಟಿಗೆ ಟೈಅಪ್ ಆಗಿದ್ದೇವೆ. ನಾವು ಖಾಲಿ ಇನ್ಶೂರೆನ್ಸ್ ಮಾತ್ರ ಮಾಡದೆ ಅವರಿಗೆ ಅದರಲ್ಲಿ ನಂತರ ಅಂದರೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಇರುವಂಥದ್ದು, ಏನಾದರೂ ಕ್ಲೈಮ್ ಸರ್ವಿಸ್ ಇರ್ಬೋದು, ಏನಾದರೂ ಕ್ವೆರಿ ಇರ್ಬೋದು, ಅದೆಲ್ಲ ನಮ್ಮ ಇಲ್ಲಿಂದ ಮತ್ತು ಪುತ್ತೂರಲ್ಲಿ ಆಗುವಂಥ ಅಂದರೆ ಮಂಗಳೂರಿಗೆ ಹೋಗದೆ ಪುತ್ತೂರಲ್ಲಿ ಆಗುವಂಥ ಕೆಲವು ಕೆಲಸಗಳಿಗೆ ಮಂಗಳೂರಿಗೆ ಹೋಗಬೇಕಾಗುವ ಪರಿಸ್ಥಿತಿ ಬರ್ತದೆ. ಇಮಿಡಿಯೇಟ್ ಚೆಕ್ ಕೊಡುವಂಥದ್ದು, ಚೆಕ್ ಡೆಪಾಸಿಟ್ ಮಾಡೋದು, ಚೆಕ್ ಸಿಗ್ನೇಚರ್, ಅದೆಲ್ಲ ನಾವೇ ಇಲ್ಲಿ ಹ್ಯಾಂಡಲ್ ಮಾಡಿ ನಾವೇ ಹೋಗಿ ಖುದ್ದು ಆ ಸರ್ವಿಸನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಹೌಸಿಂಗ್ ಲೋನ್ ಮತ್ತು ಕಾರ್ ಲೋನು. ಹೌಸಿಂಗ್ ಲೋನು ಮಾಡಬೇಕಂತೇಳಿ ಈಗ ಒಂದು ಸ್ವಲ್ಪ ಡಾಕ್ಯುಮೆಂಟೇಷನ್, ಈಗೆಲ್ಲ ಸಮಯದ ಅಭಾವ ಇರೋದರಿಂದ ಮತ್ತು ಎಲ್ಲರೂ ಕೆಲಸಕ್ಕೆ ಹೋಗೋದರಿಂದ ಎಲ್ರಿಗೂ ತಾಲೂಕು ಆಫೀಸ್ ಆಗಿರ್ಬೋದು, ವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆ ಪೇಪರ್ ವರ್ಕಿಗೆ ಹೆಚ್ಚಿನ ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ನಾವಿಲ್ಲಿ ರೆಡಿ ಮಾಡಿ ಹೌಸಿಂಗ್ ಲೋನ್ಗಳನ್ನು ಕ್ಲಪ್ತ ಸಮಯದಲ್ಲಿ ನಾವು ಒಳ್ಳೆ ಇಂಟ್ರೆಸ್ಟ್ ರೇಟ್ ಕಮ್ಮಿಯಲ್ಲಿ, ಅಂದರೆ ನಾವು ಬ್ಯಾಂಕ್ ಆಫ್ ಬರೋಡಾ, SBI, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಇಂಥ ಬ್ಯಾಂಕ್ಗಳೊಟ್ಟಿಗೆ ಟೈಅಪ್ ಮಾಡಿಕೊಂಡು ನಾವು ಕಸ್ಟಮರ್ಗೆ ಹತ್ತಿರವಾಗುವ ನಿಯರೆಸ್ಟ್ ಬ್ರಾಂಚಲ್ಲಿ ಮಾಡಿ ನಾವು ಕೊಡ್ತೇವೆ. ಈಗ 1 ವರ್ಷದಿಂದ ಒಳ್ಳೆಯ ಉತ್ತಮ ಸ್ಪಂದನೆ ಬರ್ತಾ ಇದೆ. ಹಾಗೆ ಕೆಲಸ ಹೋಗ್ತಾ ಇದೆ ಸರ್. ಥ್ಯಾಂಕ್ ಯು. ಈಗ ನಾವು ನಮ್ಮ ನಿರ್ಮಾಣ ಅಸೋಸಿಯೇಟ್ಸಲ್ಲಿ ಮನೋಹರ್ ಜೊತೆ ವೆಹಿಕಲ್ ಇನ್ಶೂರೆನ್ಸ್, ಅದೇ ಥರದ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಅದೇ ಥರದಲ್ಲಿ ಲೋನ್ ಬಗ್ಗೆ, ಹೌಸಿಂಗ್ ಲೋನ್ಸ್, ಅದೇ ಕಾರ್ ಲೋನ್ಸ್ನ ಬಗ್ಗೆ ಕೆಲವೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ತುಂಬ ಒಳ್ಳೆಯಾಗಿ ಎಕ್ಸ್ಪ್ಲೈನ್ ಮಾಡಿದರೆ. ಅದೇ ಥರದಲ್ಲಿ ಇದರ ಸದುಪಯೋಗವನ್ನು ನಾವು JCI ಅವರು ಅದೇ ಥರದಲ್ಲಿ ಪುತ್ತೂರಿನ ಎಲ್ಲ ಜನತೆ ಸಹ ಸದುಪಯೋಗ ಪಡಿಸಬೇಕಂತೇಳಿ ಕೇಳಿಕೊಡ್ತಾ ಇದ್ದೇನೆ. ಅದರಲ್ಲಿ ನಾವು ಇವತ್ತು ಬೈ ಫ್ರಮ್ JCI ವೀಕ್ನ 5ನೇ ದಿವಸ ಕಾರ್ಯಕ್ರಮ ಬೈ ಫ್ರಮ್ JCI
ಏನು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಿದ್ದೇವೆ. ಇದರಲ್ಲಿ ನಮ್ಮ ಜೊತೆ ಇವತ್ತು ನಮ್ಮ JCI ಪುತ್ತೂರಿನ ಅಧ್ಯಕ್ಷರಾದಂತಹ ಸುಹಾಸ್ ಮರಿಕೆಯವರು ಇದ್ದಾರೆ. ತಮಗೆ ಸಹ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಪ್ರಾಡಕ್ಟ್ಸ್ ನೀವು ಈಗ ಹೇಳಿದ್ದೀರಿ, ಇದು ಎಲ್ಲ ಜನರಿಗೆ ಸಹ ನಾವು ಹೇಳ್ಬೋದು, ಪುತ್ತೂರಿನ ಎಲ್ಲ ಜನತೆಗೆ ಸಹ ಇದರಲ್ಲಿ ಹೆಲ್ಪ್ ಆಗ್ತದೆ. ಇಲ್ಲದಿದ್ದರೆ ಕೆಲವು ಪ್ರಾಡಕ್ಟ್ಗಳಿಗೆ ಮಂಗಳೂರಿಗೆ ಹೋಗಿ ಮಾಡುವಂಥ ಕೆಲಸ ಆಗಿರ್ಬೋದು. ಈಗ ಕೆಲವೀಗ ಪುತ್ತೂರಲ್ಲಿ ಈಗ ನಾವು ವೆಹಿಕಲ್ ಆಕ್ಸಿಡೆಂಟ್ ಕ್ಲೈಮ್ಸ್ ಅಂತ ಮಾತಾಡುವಾಗ ಕೆಲವು ಶೋರೂಮ್ಗಳು ನಿಮಗೆ ಮಂಗಳೂರಲ್ಲೇ ಇರುವಂಥದ್ದು. ಇಲ್ಲಿ ನಾವು ಆಕ್ಸಿಡೆಂಟ್ ಆದಾಗ ಅವರು ಅದನ್ನು ಇಟ್ಕೊಂಡು ಹೋಗ್ಬೇಕು, ಅದೆಲ್ಲ ನಾವೇ ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿ ಡ್ರೈವರ್ ಅವೈಲೇಬಲ್ ಇಟ್ಟಿದ್ದಾರೆ, ಅವರು ತಗೊಂಡೋಗಿ ರೆಡಿ ಮಾಡಿ ತರ್ತಾರೆ. ಇವರಿಗೆ ಮನೆಯಲ್ಲೇ ಕೂತ್ಕೊಂಡು ಪುತ್ತೂರು ಕೆಲವು ಫೀಡ್ಬ್ಯಾಕ್ಗಳು ಕೇಳುವ. ಪುತ್ತೂರೊಂದು ಸುಮಾರು ಕಳೆದ 4-5 ತಿಂಗಳಿಗೆ 8-9 ಗಾಡಿ ನಾವು ತಗೊಂಡೋಗಿ ರೆಡಿ ಮಾಡಿ ಕೊಟ್ಟಿದ್ದೇವೆ. ಅದೇನು ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳ್ಳೋದಿಲ್ಲ. ಇದೊಂದು ಒಳ್ಳೆಯ ವಿಷಯ. ಯಾಕಂತ ಹೇಳಿದ್ರೆ ನಾವಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆದ ಕೂಡಲೇ ನಾವು 5-6 ಅವರ ಶೋರೂಮನ್ನು ಕಾಂಟ್ಯಾಕ್ಟ್ ಮಾಡೋದು, ಅದೆಲ್ಲ ಮಂಗಳೂರಲ್ಲಿ ಮಾತ್ರ ಇರ್ತದೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು, ಅದನ್ನು ಟೋ ಮಾಡುವಂಥದ್ದು, ಅದೆಲ್ಲ ಯಾವ್ದು ಸಹ ವಿಷಯ ಇರೋದಿಲ್ಲ. ಎಲ್ಲ ಸಹ ನಿಮ್ಮಲ್ಲಿ ಹೇಳಿದರೆ ನೀವು ಅದನ್ನೆಲ್ಲ ತಗೊಂಡು ಹೋಗುವಂಥದ್ದು, ಡೆಲಿವರಿ ಕೊಡುವಂಥದ್ದು ಇರುವುದು, ಪ್ರತಿಯೊಂದು ಸಹ ನೀವು ಹೇಳಿದ್ರೆ ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಅದೇ ಥರದಲ್ಲಿ ನಿಮ್ಮ ಫಾರ್ಮ್ ಇನ್ನೂ ಸಹ ಬೆಳೀಲಿ ಮತ್ತು ಪುತ್ತೂರು ಜನತೆಗೆ ಇನ್ನೂ ಸಹ ಒಳ್ಳೆ ಒಳ್ಳೆ ಸರ್ವಿಸನ್ನು ಕೊಡುವಂತಾಗಲಿ. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಹಾಗೆ ಸುಹಾಸ್ ಮರಿಕೆ ಅವರೇ, ಇವತ್ತು ನಮ್ಮ JCI ಸಪ್ತಾಹದ 5ನೇ ದಿವಸದ ಬೈ ಫ್ರಮ್ JCI JCOM ಮತ್ತು JCI ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಉಂಟು. ಅದರಲ್ಲಿ ನಿಮಗೆ ಈ ವಿಷಯದ ಬಗ್ಗೆ ಏನಾದರೂ ಹೇಳಿಕ್ಕಿದ್ರೆ ಖಂಡಿತವಾಗಿ ಹೇಳ್ಬೋದು. ಬೈ ಫ್ರಮ್ JCI ಅನ್ನೋದು JCI ಸಪ್ತಾಹದ 5ನೇ ದಿನದ ಕಾರ್ಯಕ್ರಮ. ಭಾಳ ಉತ್ತಮ ರೀತಿಯಲ್ಲಿ ಇಡೀ ಭಾರತಾದ್ಯಂತ ಇವತ್ತು ಬೈ ಫ್ರಮ್ JCI ಅಭಿಯಾನ ಆಗ್ತಾ ಇದೆ. ಅಂದರೆ JCIಯಲ್ಲಿ ಇರುವ ಸದಸ್ಯರ ಉದ್ಯಮವನ್ನು ಹೆಚ್ಚು ಜನಕ್ಕೆ ಪ್ರಚಾರ ಮಾಡುವಂಥದ್ದು ಮತ್ತು JCI ಉದ್ಯಮ ಇಡೀ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಈ ದಿವಸದ ಕಾರ್ಯಕ್ರಮ ಆಗ್ತಾ ಇದೆ. ಈ ಅಭಿಯಾನವು ಇನ್ನಷ್ಟು ರೀತಿಯಲ್ಲಿ ಹೆಚ್ಚು ರೀತಿಯಲ್ಲಿ ಪ್ರಚಾರ ಆಗಲಿ. ಮತ್ತು JCIಯ ಇನ್ನೊಂದು ಭಾಗ ಅಂದರೆ JCOM, JCI ಫಾರ್ ಕಾಮರ್ಸ್, ಅದು ಉದ್ಯಮವನ್ನೇ ಹೆಚ್ಚು ಕಾನ್ಸಂಟ್ರೇಟ್ ಆಗಿ ಇಟ್ಟುಕೊಂಡು ಮಾಡಿದಂಥ ಒಂದು ವಿಂಗ್, ಅದು JCIಯ ಒಂದು ಅಂಗಸಂಸ್ಥೆ ಅಂತ ಹೇಳ್ಬೋದು. ಅದರ ಅಂಡರಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳು ಇಡೀ ಭಾರತಾದ್ಯಂತ ನಡೀತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಲಿ, ಉದ್ಯಮ ಹೆಚ್ಚಾಗಲಿ, ಆರ್ಥಿಕ ಒಂದು ಸದೃಢತೆ ಎಲ್ಲರ ಜೀವನದ ಸದೃಢತೆಗೆ ಒಂದು ಕಾರಣ ಆಗ್ತದೆ. ಹಾಗೆ ಆರ್ಥಿಕ ಸದೃಢತೆ ಎಲ್ಲರೂ ಮುಖ ಮಾಡಬೇಕು ಅಂತೇಳಿ ಈ ಒಂದು ಹೊತ್ತಿನಲ್ಲಿ ನಮ್ಮ ಒಂದು ಆಶಯ. ಬರೀ ಒಳ್ಳೆಯ ಮಾತನಾಡಿದ್ದೀರಿ. ಯಾಕಂತೇಳಿದರೆ ನಮ್ಮ ಪ್ರಧಾನಿಯವರು ಇರ್ಬೋದು, ಇಲ್ಲಾಂತೇಳಿದರೆ ಪ್ರತಿಯೊಂದು ಭಾರತೀಯರ ಕನಸು ಏನಂತೇಳಿದರೆ ನಮ್ಮ ಭಾರತ ದೇಶ ಅಂತೇಳಿದರೆ ಆರ್ಥಿಕವಾಗಿ ಸದೃಢವಾಗಬೇಕು, ನಮ್ಮ ವಿಶ್ವದಲ್ಲೇ ನಂಬರ್ 1 ಆಗಬೇಕು ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬರಲ್ಲಿ ಸಹ ಮನಿ ಫ್ಲೋ ಇರುವಂಥದ್ದು ಇರ್ಬೋದು, ಇಲ್ಲಾಂತೇಳಿದರೆ ಎಲ್ಲ ಬಿಸ್ನೆಸ್ ಮೆನ್ ಸಹ ಗ್ರೋ ಆಗುವಂಥ ಇರುವುದೊಂದು ಒಂದು ಒಳ್ಳೆಯ ವಿಷಯ. ಅದಕ್ಕೋಸ್ಕರ JCI ಮತ್ತು JCOM ಸಹ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಅದೇ ಥರದಲ್ಲಿ ನಿಮಗೆ ಸಹ ಕಂಗ್ರ್ಯಾಚುಲೇಷನ್. JCI ವೀಕನ್ನು ಭಾರಿ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತೀವಿ. ಇನ್ನು 2 ದಿವಸ ಕಾರ್ಯಕ್ರಮ ಇದೆ, ಅದಕ್ಕೆ ಸಹ ನಿಮಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.